ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಾಪು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಪುರಸಭೆಯ ಸಹಯೋಗದೊಂದಿಗೆ ಗುರುವಾರ ತಾಲೂಕು ಆಡಳಿತ ಸೌಧದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ದೂರುಗಳನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ, ಅಧಿಕಾರಿಗಳು ತಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಅರಿತುಕೊಂಡು ಕೆಲಸ ಮಾಡಬೇಕು. ಜನರು ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಅಲೆದಾಡಿಸುವ ಬದಲು ನಿರ್ದಿಷ್ಟ ಸಮಯವನ್ನು ನೀಡಿ ಜನಪರ ಕೆಲಸ ಮಾಡುವ ಜನಮೆಚ್ಚುವ ಅಧಿಕಾರಿಗಳಾಗಿ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ಜನತಾ ದರ್ಶನದಲ್ಲಿ ಕೇಳಿಬರುವ ದೂರುಗಳು, ಸ್ವೀಕರಿಸಲಾಗುವ ಅರ್ಜಿಗಳನ್ನು IPGRSನಲ್ಲಿ ನೋಂದಾವಣೆ ಮಾಡಲಾಗುತ್ತದೆ. ಸಮಸ್ಯೆಗಳನ್ನು ನಿಗದಿತ ಕಾಲಾವಕಾಶದ ಒಳಗೆ ಇತ್ಯರ್ಥಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ಸಂದರ್ಭ ಮೀನುಗಾರಿಕೆ ಇಲಾಖೆಯ SIPA TSP ಯೋಜನೆಯಡಿ ಮಂಜೂರಾದ ಮೀನು ಶೇಖರಣಾ ಪೆಟ್ಟಿಗೆ ಹಾಗೂ ಲೈಫ್ ಜಾಕೆಟ್ ಅನ್ನು 3 ಫಲಾನುಭವಿಗಳಿಗೆ, ಪಶುಸಂಗೋಪನಾ ಇಲಾಖೆಯಿಂದ ಮಂಜೂರಾದ ಜಾನುವಾರುಗಳಿಗೆ ನೆಲಹಾಸು 17 ಫಲಾನುಭವಿಗಳಿಗೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿಯನ್ನು ವಿತರಿಸಲಾಯಿತು. ಈ ಸಂದರ್ಭ ಉಪವಿಭಾಗಾಧಿಕಾರಿ ರಶ್ಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಗಣಪತಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿದ್ದಲಿಂಗಪ್ಪ, ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಜಿಗಳು ಬಂದಂಥದ್ದು ಹಾಗೆ ನಾವು ಜನಸ್ಪಂದನದಲ್ಲಿ ಬಂದಿರುವ ಅರ್ಜಿಗಳನ್ನು ಮುತುವರ್ಜಿಯಿಂದ ನಾವು ಇತ್ಯರ್ಥ ಮಾಡಬೇಕಾಗುತ್ತೆ. ಯಾವುದೇ ಮಾಮೂಲಿ ಅರ್ಜಿ ತರ ನೋಡಬಾರ್ದು. ಅದನ್ನು ನಿಗದಿತ ಕಾಲಾವಧಿ, ನಮ್ಗೇನು 15ರಿಂದ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ, ಆ ಕಾಲಾವಕಾಶದ ಒಳಗಡೆ ಅದನ್ನು ಮುಗಿಸ್ಬೇಕು. ನಾವು ಮುಗಿಸಿ ಅವರಿಗೆ ಸಂಬಂಧಪಟ್ಟವರಿಗೆ ಆ ಕೆಲಸ ಆಗಿರುವ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅವರು ಕೂಡ ನೇರವಾಗಿ ಅವಕಾಶ ಇದ್ದವರು IPGRS ಅಲ್ಲಿ ನೋಡ್ಬೋದು. ಇನ್ನೊಂದು ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಕೆಲವು ಅರ್ಜಿಗಳು ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇತ್ಯರ್ಥ ಮಾಡೋದಕ್ಕಾಗುವುದಿಲ್ಲ, ಅನುದಾನದ ಅವಶ್ಯಕತೆ ಇರುತ್ತೆ, ಅಥವಾ ಬೇರೆ ಇಲಾಖೆಯ ತೀರ್ಮಾನ, ಅದಕ್ಕೆ ಪಾಲಿಸಿ ಡಿಸಿಷನ್ ಆಗಬೇಕಾಗಿತ್ತು. ಕೆಲವು ಸಮಸ್ಯೆಗಳು ಇರುತ್ತೆ, ರಸ್ತೆ ಮಾಡುವಂಥದ್ದು ಅಥವಾ ಒಂದು ಬ್ರಿಡ್ಜ್ ಮಾಡುವಂಥದ್ದು ರಿಕ್ವೈರ್. ಆದರೆ ಅದಕ್ಕೆ ತಕ್ಷಣ ಸ್ಪಂದಿಸಿ ಆ ಒಂದು ಕೆಲಸ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಒಂದು ಇದೆ, ಇನ್ನಷ್ಟು ಸಮಸ್ಯೆಗಳು ಸಮಾಜದ ಮೇಲೆ ಸಮಸ್ಯೆಗಳು ಇದ್ದೇ ಇರ್ತದೆ. ಆ ಉದ್ದೇಶ ಜನರ ಮನೆ ಬಾಗಿಲಿಗೆ ಆಡಳಿತ ತಗೊಂಡೋಗ್ಬೇಕು ಅನ್ನೋಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಅದು ರಾಜ್ಯದಲ್ಲಿರಲಿ, ಜಿಲ್ಲೆಯಲ್ಲಿರಲಿ, ತಾಲೂಕಲ್ಲಿರಲಿ, ಈ ರೀತಿ ಜನತಾ